ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ, ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ಗೀತಾ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಸೈಲೆಂಟ್ ಇದ್ದೀರಾ ನೀವು? ಸೈಲೆಂಟ್ ಇಲ್ಲ? ಓಕೆ. ಅಲ್ಲ, ಅಡುಗೆ ಮಾಡುವವರು ಹೇಗೆ ಉಂಟಲ್ಲ, ಎಂತ ಅಡುಗೆ ಮಾಡಬೇಕು ಅಂತೇಳಿ ಒಂದು ಯೋಚನೆ ಮಾಡ್ಕೊಂಡಾಗಿದ್ದ ಕಾಣ್ತದೆ. ಓಕೆ, ಮಾಡಿರ್ತಾರಲ್ಲ. ಹೌದು. ಏನು ಮಾಡ್ತಾ ಇದ್ರಿ ಇವತ್ತು? ನಮ್ಮ ಚಿಕನ್ ತಂದೂರಿ, ಇನ್ನೊಂದು ಕೆಸುವುದು ಬೀಳು ಅಂತಾರೆ, ತೇವು ಹೇಳ್ತಾರಲ್ಲ ಇಲ್ಲಿ, ಅದ್ರದ್ದು ಬೀಳು, ಉದ್ದ ಬೀಳು ಬರ್ತದೆ, ಅದ್ರದ್ದು ಹಸಿ. ಅಂದ್ರೆ ಕೆಸುವಿನ ಕಾಂಡದ ಏನು ಹಸಿ, ಏನು ಗಸಿ, ಹಸಿ ಹಸಿ ಗಸಿ ಅಲ್ಲ, ಹಸಿ ಹಸಿ ಮಾಡ್ತಾ ಇದ್ರ? ಓಕೆ, ಮೊಸರನ್ನ ಹಾಕಿ. ಓಕೆ, ಅದನ್ನು ಬೇಯಿಸ್ಲಿಕ್ಕೆ ಉಂಟಲ್ಲ? ಬೇಯಿಸ್ಲಿಕ್ಕೆ ಉಂಟು. ಓಕೆ, ಇಲ್ಲ ಇದ್ರ ಕೆಸು ಏನು ತೋರಿಸುವುದಲ್ಲ? ಓಕೆ, ಒಂದು ಚಿಕನ್, ಇನ್ನೊಂದು ಕೆಸುವಿದು ಹಸಿ ಮಾಡ್ತಾ ಇದ್ರಲ್ಲ? ಓಕೆ, ಎರಡನ್ನು ಮಾಡ್ಲಿಕ್ಕೆ ಅಡುಗೆ ರೂಮ್ಗೆ ಹೋಗುವ. ಓಕೆ ಮ್ಯಾಮ್. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಇವಾಗ ಫಸ್ಟಿಗೆ ಯಾವ್ದು ಮಾಡೋದು? ಚಿಕನ್ ಮಾಡುವ? ಚಿಕನ್. ಓಕೆ, ಚಿಕನಿಗೆ ಸ್ವಲ್ಪ ಇದು ಖಾರ ಬೇಕು, ಖಾರದ ಹುಡಿ ಬೇಕು. ಓಕೆ, ರೈಸ್ ಅವರ ಮೆಣಸಿನ ಹುಡಿ ಹಾಕುದಾ? ಹಾಕಿ, ಇದಕ್ಕೆ ಹಾಕಿ. ಸರಿ, ಸಾಕು ಬಿಡಿ. ಸಾಕಾ? ಸ್ವಲ್ಪ ಹಳದಿ ಹುಡಿ. ಎಷ್ಟು? ಒಂದು ಅರ್ಧ ಸ್ಪೂನ? ಅರ್ಧ ಸ್ಪೂನ್ ಸಾಕಾ? ಸಾಕು. ಇದರಲ್ಲಿ ಹಾಕ್ತಾ ಇದ್ದೇನೆ, ಅಂದರೆ ನೀರು ಬಿಡ್ತಾ ಉಂಟಲ್ಲ, ನೀರು ಉಂಟು ಇದರಲ್ಲಿ ಸ್ವಲ್ಪ. ಓಕೆ, ಇದು ಚಿಕನ್ ನೀವು ಏನು ಹೇಳಿದ್ದು ಇದರಲ್ಲಿ? ತಂದೂರಿ. ಚಿಕನ್ ತಂದೂರಿ ಅಲ್ಲ? ತಂದೂರಿ. ಓಕೆ, ಇದು ಶುಂಠಿ ಬೆಳ್ಳುಳ್ಳಿ ಅಲ್ಲ? ಓಕೆ, ಹಾಗಿದ್ರೆ ಇದಕ್ಕೆ ಜಾಸ್ತಿ ಮಸಾಲೆ ಏನು ಯೂಸ್ ಮಾಡಲಿಕ್ಕಿಲ್ಲ? ಇಲ್ಲ, ಜಾಸ್ತಿ ಉಪ್ಪು ಅಂದರೆ ಇದಕ್ಕಷ್ಟೇ ಹಾಕ್ತಾ ಇದ್ದೇನೆ. ಇದರಲ್ಲಿ ಸ್ವಲ್ಪ ಉಪ್ಪು ಇರ್ತದೆ, ತಂದೂರಿ ಪೌಡರ್, ಅದು ತಂದೂರಿ ಪೌಡರ್ ಅಲ್ಲ? ಅದರಲ್ಲಿ ಉಪ್ಪು ಇರ್ತದೆ ಸ್ವಲ್ಪ. ಓಕೆ, ಲಿಂಬು ಹಾಕ್ತಿದ್ರಲ್ಲ ಹುಳಿಗೆ? ಈಗ ಮಿಕ್ಸ್ ಮಾಡ್ತೇನೆ ಇದು. ಓಕೆ, ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ? ಕೈಯಲ್ಲೇ ಮಾಡಬೇಕು, ಸ್ಪೂನಲ್ಲೇ ಆಗಲಿಕ್ಕಿಲ್ಲ. ಚಿಕನ್ ತಂದೂರಿಗೆ ಅಷ್ಟು ದೊಡ್ಡ ಪೀಸ್ ಬೇಕಾಗುತ್ತಾ? ಮತ್ತು ದೊಡ್ಡದಾಗಿ ಮಾಡ್ಬೋದು, ದೊಡ್ಡ ಮಾಡ್ಬೋದು. ಅಂದರೆ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಬೇಯ್ತಲ್ವ? ಓಕೆ, ಈ ಥರ ಮಸಾಲೆ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದು. ಈಗ ಕುಕ್ಕರ್ ಕೊಡಿ, ಅದರಲ್ಲಿ ಹಾಕ್ತೇನೆ. ಕುಕ್ಕರ್ಗೆ ನೀರು ಏನು ಹಾಕ್ಲಿಕ್ಕಿಲ್ವ? ನೀರು ಒಂದು ಸ್ವಲ್ಪ ಅಡಿಯಲ್ಲಿ, ಒಂದು ಸ್ವಲ್ಪ. ಓಕೆ, ಒಂದು ಅರ್ಧ ಲೋಟದಷ್ಟ? ಅರ್ಧ ಲೋಟ ಬೇಡ, ಸಾಕು ಬಿಡಿ. ಚಿಕನ್ ನೀರು ಬಿಡ್ತದಲ್ಲ ಸ್ವಲ್ಪ? ಹೌದು, ಚಿಕನಲ್ಲೇ ನೀರು ಬಿಡುತ್ತಲ್ಲ. ಚೆನ್ನಾಗಿರುವ ಚಿಕನ್ ಹಾಕಿದ್ರು, ಬಾಯ್ಲರ್ ಚಿಕನ್ ಅಲ್ಲ? ಹೌದು. ಈಗ ಕುಕ್ಕರ್. ಇದೊಂದು ಎಷ್ಟು ವಿಸಿಲ್ ಆಗಬೇಕು? ಒಂದು 2-3 ಅಲ್ಲ? ಓಕೆ. ಎಸ್ ಮ್ಯಾಮ್, ಇದೊಂದು 5 ನಿಮಿಷ ಬೇಯಬೇಕಲ್ಲ? ಓಕೆ, ಇದು ಚಿಕನ್ ಅಂತ ಬಂದಾಗ ಚಿಕನ್ ತಂದೂರಿ ಈ ಥರ ಕುಕ್ಕರಲ್ಲೇ ಬೇಯಿಸೋದಾ ಅಥವಾ ನಾರ್ಮಲ್? ತಂದೂರಿ ನಾರ್ಮಲ್ ಮಾಡ್ತಾರೆ, ಎಲ್ಲ ಬೇರೆ ಬೇರೆ ಟೈಪಲ್ಲಿ ಮಾಡ್ತಾರೆ. ಅಂದ್ರೆ ನಾವಂದ್ರೆ ಕೆಲವು ಒಲೆ ಅಂತ ಇರ್ತದಲ್ವ, ಅದರಲ್ಲಿ ಕೆಂಡ ಇರ್ತದೆ, ಅದರಲ್ಲಿ ಮಾಡ್ತಾರೆ. ಅದರಲ್ಲಿ ಮಾಡ್ತಾರೆ ಅಂದರೆ? ಅದರಲ್ಲಿ ಹೇಗೆ? ಅದರಲ್ಲಿ ಅಂದ್ರೆ ಇದು ಇರ್ತದಲ್ಲ, ಕಾವಿಲಿ ಬಂಡಿ ಹತ್ರ ನಾವು ಅದರಲ್ಲಿ ಇಟ್ಟು ಮಾಡ್ಬೋದು. ಅದರಲ್ಲಿ ಬೇಗ ಬೇಯ್ತದೆ ಅದು.
ಅದರಲ್ಲಿ ಏನು ನಾವು ಈಗ ಕಾವಲೆಲ್ಲ ಇಟ್ಟು ಆ ಥರ ಮಾಡೋದಾ ತವಾದರಿ ಆ ಥರದಲ್ಲ? ಇದು ಕುಕ್ಕರ್ಲಿ ಬೇಯಿಸ್ಕೊಂಡ್ರೆ ನಮಗೆ ಈಗ ಬೇಗ ಹೌದು, ಒಂದು 2 ನಿಮಿಷಕ್ಕೆ ತಂದೂರಿ ಪೌಡರ್ ಮಿಕ್ಸ್ ಮಾಡಿ ಮತ್ತೆ 2 ನಿಮಿಷದಲ್ಲಿ ಆಗ್ತದೆ ಅದು. ಓಕೆ ಓಕೆ. ಹಾಗಾಗಿ ನೀವು ಕುಕ್ಕರ್ ಆಕ್ಚುಲಿ ಕುಕ್ಕರ್ಲಿ ಬೇಯಿಸ್ಕೊಂಡ್ರೆ ದೊಡ್ಡ ಪೀಸ್ ಇದ್ರು ಸಹ ಬೇಗ ಒಮ್ಮೆಗೆ ಬೇಯುತ್ತೆ. ಅಂದ್ರೆ ಈಗ ನಾವು ಒಲೆ ಎಲ್ಲ ಮಾಡೋದಾದ್ರೆ ಕೆಲವು ಬೇಯಲ್ಲ, ಚಿಕ್ಕ ಪೀಸ್ ಇದ್ರೆ ಸ್ವಲ್ಪ ಹಸಿ ಇರುತ್ತೆ, ಹಸಿ ಇರ್ತದೆ. ಅದಕ್ಕೆ ಬೆಟರ್ ಯೂಸ್ ಈ ಥರ ಇದು ಮಾಡೋದಲ್ಲ. ಓಕೆ. ಈಗ ತಂದೂರಿ ಎಲ್ಲ ನೀವು ಚಿಕನಲ್ಲಿ ಮಾಡ್ತೀರಾ, ಬೇರೆ ಈ ಥರ ನೀವು ಕುಕ್ಕರಲ್ಲಿ ಬೇಯಿಸಿ ಬೇರೆ ಚಿಕನಿನ ಐಟಮ್ ಏನು ಮಾಡ್ತೀರಾ? ಕುಕ್ಕರಲ್ಲಿ ಅಂದರೆ ನಾಟಿ ಕೋಳಿ ಹೇಳ್ತಾರೆ, ಅದನ್ನೆಲ್ಲ ಕುಕ್ಕರಲ್ಲಿ ಬೇಯಿಸಿ ಜಾಸ್ತಿ ಬೇಗ ಬೇಗ ಬೇಯಬೇಕು ಅಂತ ಅದನ್ನ ಸುಕ್ಕಾಲ ಮಾಡ್ಲಿಕ್ಕಲ್ಲ. ನಾಟಿ ಕೋಳಿಯನ್ನ ಕುಕ್ಕರಲ್ಲಿ ಬೇಯಬೇಕಲ್ಲ. ನಮ್ಮ ಕಡೆ ಎಲ್ಲ ಬಾಯ್ಲರ್ ಎಲ್ಲ ಕುಕ್ಕರಲ್ಲಿ ತುಂಬಾ ಬೇಯಿಸಿದ್ರೆ ಅದು ಇದಾಗ್ಬಿಡುತ್ತೆ. ಹೌದೌದು. ಅಂದರೆ ಕರೆಕ್ಟ್ ವಿಸಿಲ್ ನೋಡ್ಕೊಳ್ಬೇಕು. ನಾವು ನಾಟಿ ಕೋಳಿ ಎಲ್ಲ ಮನೆಯಲ್ಲೆಲ್ಲ ಪದಾರ್ಥ ಮಾಡಿದ್ರೆ ಹೇಳಿದ್ರೆ ಈ ಮಣ್ಣಿನ ಪಾತ್ರೆ ಹಳಗೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಮುಂಚೆ ಎಲ್ಲ ಊರಲ್ಲಿ ಅದೇ ಇತ್ತು, ಈಗ ಇಲ್ಲಲ್ಲ, ಈಗ ಕಮ್ಮಿ ಆಗಿದೆ. ಈಗೆಲ್ಲ ಸ್ಟೀಲು ಎಲ್ಲ ಕುಕ್ಕರ್ ಆ ಥರ ಎಲ್ಲ ಬಂದಿದೆ. ಓಕೆ, ಆಲ್ಮೋಸ್ಟ್ ವಿಸಿಲೆಲ್ಲ ಬಂದಿದೆಲ್ಲ, ಕರೆಕ್ಟಾಗಿ ಬೆಂದಿರ್ಬೋದಲ್ಲ. ಬಾಯ್ಲರ್ ಕೋಳಿ ಕೂಡ ಜಾಸ್ತಿ ಬೇಯಿಸಬಾರ್ದಲ್ಲ. ಆಫ್ ಮಾಡೋದಾ? ಸ್ವಲ್ಪ ಚೆನ್ನಾಗಬೇಕಲ್ಲ. ಟೈಸನ್ ಕೋಳಿ ಕೂಡ ಈ ತಂದೂರಿ ಮಾಡ್ತಾರೆ, ಹೇಗೆ ಅದು? ತಂದೂರಿ ಮಾಡೋದು ಕಡಿಮೆ, ಅದು ತುಂಬಾ ಬೇಯುವುದಿಲ್ಲ, ಅದು ಗಟ್ಟಿ ಅದು. ಹಾಗಾಗಿ ಬಾಯ್ಲರ್ ಕೋಳಿ ಯೂಸ್ ಮಾಡೋದಲ್ಲ. ಹೌದು. ಓಕೆ. ತಂದೂರಿಗೆ ಹೆಚ್ಚಾಗಿ ಬಾಯ್ಲರ್ ಕೋಳಿ ಬಿಟ್ಟರೆ ಬೇರೆ ಯಾವ ಕೋಳಿ ಕೂಡ ಯೂಸ್ ಮಾಡಲ್ಲ? ಓಕೆ. ಕಬಾಬಿಗೂ ಸಹ ಅದೇ ಅಲ್ಲ ಬಾಯ್ಲರ್ ಕೋಳಿ? ಹೌದು. ಇಲ್ಲಾಂದ್ರೆ ಬೇಯಲ್ಲ, ಆ ಥರ ಅಗ್ದು ಸಾಕಾಗಬೇಕಲ್ಲ. ಮೂಳೆ ಸಹ ಎಷ್ಟು ಗಟ್ಟಿ. ಹೌದು. ಓಕೆ, ತೆಗೆಯೋದಲ್ಲ ಹಾಗಾದ್ರೆ? ಮಸಾಲೆ ಹಾಗೆ ಹಿಡಿದಿದೆ, ಆದ್ರೂ ಸಹ ನೀರು ಎಷ್ಟು ಬಿಟ್ಟು ಬಂದಿದೆ. ಹೌದು, ನಾವು ಆಲ್ರೆಡಿ ಸ್ವಲ್ಪ ಅದಂದ್ರೆ ನೀರು ಆಗ್ತದೆ ಅದು ಚಿಕನಿಗೆ. ಹೌದು, ಇವಾಗಲೇ ಚೆನ್ನಾಗಿ ಹಿಡಿದಿದೆ ಅಲ್ಲ. ಹೌದು, ಸ್ವಲ್ಪ ಖಾರ ಹುಳಿ ಎಲ್ಲ ಹಿಡಿಬೇಕಲ್ಲ, ಉಪ್ಪಲ್ಲವ. ಹೌದು. ತಂದೂರಿ ಪೌಡರ್ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟರೆ ಒಳ್ಳೇದು. ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಅರ್ಧ ಗಂಟೆ ಬಿಟ್ಟರೆ ಒಳ್ಳೆ ಖಾರ ಎಲ್ಲ ಚೆನ್ನಾಗಿ ಹಿಡಿತದೆ ಅಂತಲ್ಲ. ಓಕೆ. ಈ ಥರ ನಾವು ಕುಕ್ಕರಲ್ಲೇ ಮಾಡಿದ್ರೆ ಇನ್ನೂ ಬೆಟರ್, ಚೆನ್ನಾಗಿ ಕಾಣುತ್ತೆ ಕೂಡ ನೋಡಿ. ಹೌದು, ಮಸಾಲೆ ಎಲ್ಲ ಕರೆಕ್ಟ್ ಹಿಡಿತದೆ. ಹೌದು. ಇದು ತಂದೂರಿ ಪೌಡ್ರಾ? ಓಕೆ. ಇದು ಬೇಕಾ? ಬೇಡ, ಅದು ಬೇಡ. ತಂದೂರಿ ಪೌಡರ್ ಅಂತೇಳಿ ಸಿಗುತ್ತಲ್ಲ? ತಂದೂರಿ ಪೌಡರ್ ಅಲ್ಲಿ ಸಿಗ್ತದೆ. ಬಿಸಿ ಉಂಟಲ್ಲ, ಕೈಯಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಆಗೋದು. ಹೌದು. ಈ ಥರ ಇದನ್ನ ತಂದೂರಿ ಪೌಡರ್ನ ಪೇಸ್ಟ್ ಮಾಡಿ ಆ ಥರ ಹಾಕ್ಬೋದಾ? ಹೀಗೆ ಮಾಡಿ ಹಾಕ್ಬೋದು. ಸ್ವಲ್ಪ ನೀರು ಹಾಕಿ ಅಲ್ಲ? ನೀರು ಹಾಕಿ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡು ಮಾಡ್ಬೋದು. ಇದಂದ್ರೆ ನಾನು ಬಿಸಿ ಉಂಟಲ್ಲ, ಇದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ ನೀರು ಬೇಕಿದ್ರು ಹಾಕೊಳ್ಬೋದು ಸ್ವಲ್ಪ. ಅದೇ ಒಂದು ನೀವು ಈ ಥರ ಮಿಕ್ಸ್ ಮಾಡಿ ಒಂದು 2 ನಿಮಿಷ 2 ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಅರ್ಧ ಗಂಟೆ ಬಿಟ್ಟು ಸಹ ಒಳ್ಳೇದಲ್ಲ. ಆಗ ಕರೆಕ್ಟಾಗಿ ಹಿಡಿತದೆ. ಚೂರು ನೀರು ಹಾಕಿ ಇಡಬೇಕಾ? ಸಾಕು. ಇದು ಡಿಪ್ಪು ಇದರಲ್ಲಿ ಆಯಿಲ್ ಜಾಸ್ತಿ ಹಾಕಿ ಅಥವಾ ಕಮ್ಮಿ ಹಾಕಬೇಕು, ಜಾಸ್ತಿ ಹಾಕ್ಲಿಕ್ಕಿಲ್ಲ. ಓಕೆ. ಇದಂತೂ ಸಾಕಾಗಿ ಇರುತ್ತೆ ಮಾತ್ರ ಅಲ್ಲ? ಮಿಕ್ಸ್ ಆಯ್ತು ಈಗ. ಓಕೆ, ಹಾಗಾದರೆ ಈಗ ಗ್ಯಾಸ್ ಆನ್ ಮಾಡಿ. ಓಕೆ. ಇವಾಗ ಆಯಿಲ್ ಹಾಕಬೇಕಾ? ಆಯಿಲ್ ಸ್ವಲ್ಪ. ಓಕೆ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸಾಕಾ? ಸಾಕು ಬಿಟ್ಟು. ಓಕೆ, ಆಯಿಲ್ ಅಂತೂ ರೆಡಿ ಆಯಿತು. ಸ್ವಲ್ಪ ಬಿಸಿ ಆಗಬೇಕು ಅದು. ಓಕೆ. ಆಲ್ರೆಡಿ ಅದು ಸ್ವಲ್ಪ ಅರ್ಧ ಬೆಂದಿರೋ ಕಾರಣ ಅದರಲ್ಲಿ ಏನು ಬೇಯಿಸಬೇಕು ಅಂತ ಇಲ್ಲ ಜಾಸ್ತಿ. ಓಕೆ. ತುಪ್ಪ ಕೂಡ ಯೂಸ್ ಮಾಡ್ಬೋದಲ್ಲ ಇದಕ್ಕೆ? ಅದೇ ಚೆನ್ನಾಗಿರುತ್ತೆ ಅಂತ. ತುಪ್ಪಕ್ಕಿಂತ ಆಯಿಲೇ ಒಳ್ಳೇದು. ಆಯಿಲ್ ಒಳ್ಳೇದಲ್ಲ? ಆಯಿಲೇನು ಜಾಸ್ತಿ ಹಾಕಬೇಕು ಅಂತಿಲ್ಲ, ತುಪ್ಪ ಸಹ ಜಾಸ್ತಿ ಬೇಡಕ್ಕೆ. ಹೌದು, ಸನ್ ಪ್ರೀಮಿಯಂ ಆಯಿಲ್ ಕೂಡ ತುಪ್ಪ ಥರನೇ ಇರುತ್ತೆ. ತುಪ್ಪ ಥರನೇ. ಹೌದು, ಬಿಸಿಯಾಗಿರ್ಬೋದು. ಓಕೆ. ಇದು ಸ್ವಲ್ಪ ಸಣ್ಣ ಬೆಂಕಿಯಲ್ಲಿ ಇರಬೇಕು. ಸಣ್ಣ ಬೆಂಕಿಯಲ್ಲಿ ಬೇಕಲ್ಲ? ಇಲ್ಲ ಇದ್ರೆ ಹೊಗೆ ಬರ್ತವೆ. ಹೌದು. ಒಂದು ಸೈಡ್ ಬ್ಲ್ಯಾಕ್ ಆಗ್ತಲ್ಲ, ಕಪ್ ಆಗ್ತದಲ್ಲ? ಹೌದು. ಜಾಸ್ತಿ ರೋಸ್ಟ್ ಆದಷ್ಟು ಒಳ್ಳೇದ ಅಂತಲ್ಲ? ಒಳ್ಳೇದು. ಮತ್ತು ತಿನ್ಬೋದು ಮಾತ್ರ ಇದನ್ನು. ಚಿಕನ್ ಪ್ರಿಯರಿಗಂತೂ ಹೇಳಿ ಮಾಡಿಸಿದಲ್ಲ? ಅದು ಯಾವುದು ತಂದೂರಿ ಪೌಡ್ರ್ ಉಂಟಲ್ವಾ, ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅದು ಕಲರ್ ಚೇಂಜ್ ಆಗುತ್ತಲ್ಲ? ನಿಧಾನಕ್ಕೆ ಬೇಕು. ಚಿಕನ್ ಎಲ್ಲ ಹಾಗೆಲ್ಲ
ಒಮ್ಮೆಗೆ ಬೇಯೋಕ್ಕಾಗಲ್ಲ ಮಿಡ್ಲೆಲ್ಲ ಹಾಗೆ ಒಂದೇ ಸಲ ದೊಡ್ಡ ಉರಿ ಇದರಲ್ಲಿ ಇಟ್ಟು ಬೇಯಿಸಿದ್ರೆ ಒಳಗೆ ಬೆಂದಿರೋದಿಲ್ಲ ಅದು ಆಲ್ಮೋಸ್ಟ್ ರೆಡಿ ಆಗಿದೆಲ್ಲ ಘಮ ಘಮ ಬರ್ತಂಟು ಈ ಥರ ಡ್ರೈ ಆಗಿ ಫ್ರೈ ಮಾಡಿದರೆ ಚಿಕನ್ ಕೂಡ ಚೆನ್ನಾಗಿರುತ್ತಲ್ಲ ಆಯಿಲ್ ಅಂಶ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ ಆಯಿಲ್ ಅಂಶ ತುಂಬ ಕಮ್ಮಿ ಇರ್ತದೆ ಅದರಲ್ಲಿ ಕಬಾಬ್ ಆದರೆ ಅದರಲ್ಲಿ ಮುಳಿಸಿ ಮಾಡಬೇಕು ಹೌದು ಕಬಾಬ್ ಮಾಡೋದಕ್ಕಿಂತ ಇದು ಈ ಥರ ಮಾಡಿದ್ರೆ ಒಳ್ಳೆಯದಿಲ್ಲ ಬೇಗ ಸಹ ಆಗ್ತದೆ ಇದು ಹೌದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ಥರ ಇರಬೇಕು ಹೌದು 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 ರೆಡಿ ಆಗಿದೆ ಈಗ ತೆಗಿಬಹುದು ಇದು ಓಕೆ ಆಫ್ ಮಾಡ್ದಾ ಆಫ್ ಮಾಡಿ ನೋಡಿ ಬೋನ್ ಇದ್ದದ್ದು ಹೆಂಗೆ ಬಿಟ್ಟಿದೆ ನೋಡಿ ಹೌದು ನೀವು ಅದನ್ನೇ ನೋಡ್ತಾ ಇದ್ರಿ ಓಕೆ ರೆಡಿ ಸರ್ವ್ ಮಾಡೋದಲ್ಲ ಇನ್ನು ಚಿಕನ್ ತಂದೂರಿ ರೆಡಿ ಆಗಿದೆಲ್ಲ ನೋಡುವಾಗಲೇ ವೈಟ್ ಪ್ಲೇಟಲ್ಲಿ ಚಿಕನ್ ತಂದೂರಿ ಈ ಥರ ಬಿದ್ದಾಗಲೇ ನೋಡುವಾಗಲೇ ಒಂಥರ ತಿನ್ಬೇಕು ಅಂತ ಉಂಟು ಟೇಸ್ಟ್ ನೋಡುವ ಜಾಸ್ತಿ ಮಾತಾಡಲಿಕ್ಕಿಲ್ಲಲ್ಲ ಟೇಸ್ಟ್ ನೋಡೋದಾದ್ರೆ ಓಕೆ ಗೀತಾ ಅವರು ಸಾಕಾದಾಗಿದೆ ಚಿಕನ್ ತಂದೂರಿ ರೆಡಿ ಮಾಡಿ ಕೊಟ್ಟಿದ್ದಾರೆ ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ ಸಾಕಾದಾಗಿ ಘಮ ಘಮ ಅಂತ ಮುಗಿ ಹೊಡಿತುಂಟು ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ ಚಿಕನ್ ತಂದೂರಿ ತಯಾರಿಸುವ ವಿಧಾನ ಮೊದಲು ಕೋಳಿ ಮಾಂಸಕ್ಕೆ ಮೆಣಸಿನ ಪುಡಿ ಅರಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆ ರಸ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ ನಂತರ ಕುಕ್ಕರ್ನಲ್ಲಿ 4ರಿಂದ 5 ಚಮಚದಷ್ಟು ನೀರು ಹಾಕಿ ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸವನ್ನು 2ರಿಂದ 3 ವಿಸಿಲ್ ಬರುವವರೆಗೂ ಬೇಯಿಸಿ ಆನಂತರ ತಂದೂರಿ ಪುಡಿ ಹಾಕಿ ಅರ್ಧ ಗಂಟೆಗಳ ಕಾಲ ನೆನೆಯಲು ಇಟ್ಟು ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕೋಳಿ ಮಾಂಸವನ್ನು ಕಾಯಿಸಿಕೊಳ್ಳಿ ಸಣ್ಣ ಉರಿಯಲ್ಲಿ ಕಾಯಿಸಿಕೊಳ್ಳಿ ಈಗ ರುಚಿಯಾದ ಚಿಕನ್ ತಂದೂರಿ ಸವಿಯಲು ಸಿದ್ಧ ಓಕೆ ಸ್ಪೆಷಲ್ ಆಗಿ ಗೀತಾ ಅವರ ಕೈ ರುಚಿ ಚಿಕನ್ ತಂದೂರಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ವಿರಾಮದ ಬಳಿಕ ಮತ್ತೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್ ಪೋಸ್ಟ್ಮ್ಯಾನ್ ತುಳ್ದಾಲ್ ಸತ್ಯನಾರಾಯಣ ಸ್ಟೋರ್ಸ್ ಮೆಕಾಯ್ ಹೋಮ್ ಅಪ್ಲಯನ್ಸಸ್ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ ಎಸ್ ಗೀತಾ ಅವರು ತಂದೂರಿ ಚಿಕನ್ ರೆಡಿ ಮಾಡಿಟ್ಟಿದ್ದಾರೆ ಅದು ಬಿಸಿ ಹಾಗೆ ಮಗಿಗೆ ಹೊಡಿತಾ ಉಂಟು ಅದರ ಜೊತೆಗೆ ಇನ್ನೊಂದು ಸ್ಪೆಷಲ್ ಅಡುಗೆ ಮಾಡ್ತಾನೆ ಅಂತ ಹೇಳಿದರು ಎಸ್ ಮ್ಯಾಮ್ ಇವಾಗ ಏನು ಸ್ಪೆಷಲ್ ಮಾಡ್ತಾ ಇದ್ದೀನಿ ಈಗ ಕೆಸುವಿನ ಬೀಳಲು ಹಸಿ ಕೆಸುವಿನ ಕಾಂಡ ಅಲ್ಲ ಕಾಂಡದ ಹಸಿ ಗಸಿ ಅಲ್ಲ ಹಸಿ ಓಕೆ ಏನು ಮಾಡುವ ಫಸ್ಟಿಗೆ ಬೇಯಿಸ್ಲಿಕ್ಕೆ ಇಡಬೇಕು ಈಗ ಅದನ್ನೇ ಬೇಯಿಸಿಡ್ಬೇಕಾ ಓಕೆ ಹಾಗಾದರೆ ಒಲೆ ಉರಿಸಬೇಕಲ್ಲ ನೀರೇನು ಹಾಕ್ಲಿಕ್ಕೆ ಉಂಟು ನೀರು ಹಾಕ್ಲಿಕ್ಕೆ ಸ್ವಲ್ಪ ಓಕೆ ಆಯಿಲ್ ಗೀಲ್ ಏನು ಬೇಡಲ್ಲ ಬೇಡ ಓಕೆ ಎಷ್ಟು ಅರ್ಧ ಲೋಟ ಸಾಕು ನೀರು ಸ್ವಲ್ಪ ಬಿಸಿ ಆಗಲಿ ಓಕೆ ಅದರ ಬೇಯಿಸಿ ಅದನ್ನು ಬರೀ ಹಾಗೆ ತೆಗೆಯುವುದಾ ನೀರಿನ ಅಂಶ ಏನು ಬೇಕು ನೀರು ಕಡಿಮೆ ಇದ್ರೆ ಅದನ್ನೇ ಯೂಸ್ ಮಾಡೋದಲ್ಲ ಓಕೆ ಅಂದರೆ ಏನು ಅದು ಕೆಸುವಿನ ಹಸಿ ಅಂತ ಹೇಳಿದ್ರೆ ಎಂಥದ್ದು ಅಂದರೆ ಹಸಿ ಅಂದರೆ ಇದಷ್ಟೇ ಬೇಯಿಸ್ಕೊಳ್ಳೋದು ಎಲ್ಲ ಹಸಿಯಲ್ಲಿ ಮಾಡೋದು ಅಂದರೆ ತೆಂಗಿನ ತುರಿ ಸ್ವಲ್ಪ ರುಬ್ಕೊಂಡು ಅದೆಲ್ಲ ಹಸಿ ಮೊಸರೆಲ್ಲ ಮಿಕ್ಸ್ ಮಾಡಿ ಕೆಸುವಿನ ಕಾಂಡ ಮಾತ್ರ ಬೇಯಿಸ್ಕೊಂಡು ಮತ್ತೆ ಬಿಸಿ ಮಾಡಲಿಕ್ಕೆ ಇಲ್ಲ ಓಕೆ ಅದನ್ನು ಕೂಡ ಹಸಿ ತಿನ್ನಲಿಕ್ಕೆ ಆದರೆ ಅದನ್ನು ಕೂಡ ಹಸಿ ಹಾಕ್ತಿದ್ರ ಅಂತಲ್ಲ ಹಸಿ ತಿಂದರೆ ಬಾಯಿ ತೋರಿಸ್ತದೆ ಓಕೆ ಸ್ವಲ್ಪ ಹುಳಿ ಹಾಕಿ ಬೇಯಿಸಬೇಕು ಓಕೆ ಬಿಸಿ ಆಗ್ತಂಟು ಹಾಕ್ತೇನೆ ಈಗ ಓಕೆ ಇದೆಲ್ಲ ಸುಲಿದಿಟ್ಕೊಂಡದ್ದು ಅಂದರೆ ಅದಕ್ಕೆ ಸಿಪ್ಪೆ ಮೇಲೆ ಬರ್ತದಲ್ಲ ಅದು ಮುರಿದು ಕಟ್ ಮಾಡಿ ಇಟ್ಟಿದ್ದು ಅದನ್ನು ನಾವೇನು ಓಕೆ ಈ ಅಲಸಂಡೆ ಕಟ್ ಮಾಡಿದ ಆ ರೀತಿ ಕಟ್ ಮಾಡಿದಾರಲ್ಲ ಓಕೆ ನಾರೆಲ್ಲ ಹೋಗಬೇಕು ಓಕೆ ನಾವು ಕೆಸುವಿನಿಂದ ಏನು ಪತ್ರೊಡೆ ಅದು ಇದೆಲ್ಲ ಮಾಡ್ತೀವಿ ಇದು ಕೆಸುವಿನ ಕಾಂಡ ಕೂಡ ನೀವು ಬಿಡುವುದಿಲ್ಲ ಇನ್ನೊಂದು ಕೆಸುವುದು ದಂಟು ಅಂತ ಬರ್ತದಲ್ಲ ಒಂದಿನ ಪದಾರ್ಥ ಮಾಡಿದೆ ಕೆಸುವಿನ ದಂಟಿದ ಪದಾರ್ಥ ಓಕೆ ಕೆಸುವಿನ ಅದರದ್ದು ಅಡಿಯ ಮಣ್ಣಿನ ಒಳಗೆ ಅದಕ್ಕೆ ಮೊಟ್ಟೆ ಬರ್ತದೆ ಅದು ಸಹ ಮಾಡ್ಬೋದು ಅದು ನಮ್ದು ಓಕ್ ಅಂತ ಹೇಳ್ತಾರಲ್ಲ ಏನಾದ್ರು ಕೇಳೋದು ಏನು ಆಲೂಗಡ್ಡೆ ತರ ಬರ್ತದೆ ಅದು ಹಸಿ ಮಾಡ್ಬೋದು ಅದು ಕೆಸುವಲ್ಲಿ ಎರಡು ಬೇರೆ ಬೇರೆ ರೀತಿಯ ಕೆಸು ಕೆಸು ಅಂದ್ರೆ ಎಲ್ಲ ಕೆಸು ಅಲ್ಲ ಈ ಕಾಡಲ್ಲಿ ಆಗ್ತಲ್ಲ ಆ ಕೆಸು ಬರುದಿಲ್ಲ ಅಂದ್ರೆ ಕಪ್ಪು ಕೆಸು ಅಂತ ಮನೆಯಲ್ಲಿ ನೆಟ್ಟಿ ಮಾಡ್ತಾರೆ ಅದಕ್ಕೆ ಇದು ಬರ್ತದೆ ಅದಕ್ಕೆ ಮೊಟ್ಟೆ ದಂಟೆ ಎಲ್ಲ ಬರ್ತದೆ ಅದನ್ನ ಎಲ್ಲ ಇದಕ್ಕೆ ಯೂಸ್ ಮಾಡ್ಕೊಳ್ಬಹುದು ಓಕೆ
ಬೇಯಲಿಕ್ಕೆ ಕೂಡ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಅಂತ ಇಲ್ಲ, ಜಾಸ್ತಿ ಟೈಮ್ ಇಲ್ಲ. ಎಸ್ ಮ್ಯಾಮ್, ಹೇಳಿ. ನೀವು ಬೇರೆ ಅಡುಗೆ ಈಗ ಕೆಸುವಿಂದ ಬಿಟ್ಟು ಕೆಸುವಿನ ಬಿಟ್ಟು ಎಲ್ಲ ಅಡುಗೆ ಎಲ್ಲವನ್ನು ಬಿಡುವುದಿಲ್ಲ ನೀವು. ಅಡುಗೆ ಅಂತ ಹೇಳಿದ್ರೆ ಈಗ ಕೆಸು ಅಂತ ಹೇಳಿದ್ರೆ ಎಲೆ ಮಾತ್ರ ಅಲ್ಲ, ಅದ್ರ ಕಾಂಡವನ್ನು ಬಿಡ್ತಾರೆ. ಕಾಂಡನು ಮಾಡ್ತಾರೆ, ಎಲೆದು ಮಾಡ್ತಾರೆ, ಕಾಡು ಕೆಸುದು ಮಾಡ್ತಾರೆ, ಕಾಡು ಕೆಸು ಚಟ್ನಿ ಮಾಡ್ತಾರೆ. ಹೌದು, ಚಟ್ನಿ ಮಾಡ್ತಾರೆ. ಚಟ್ನಿ ಅದು ಹೇಗೆ ಚೆನ್ನಾಗಿರುತ್ತಾ? ಹೇಗೆ ಚೆನ್ನಾಗಿದೆ. ಸ್ವಲ್ಪ ಈ ನೈಸ್ ಹುಳಿ ಜಾಸ್ತಿ ಹಾಕ್ಬೇಕು ಅದಕ್ಕೆ. ಹುಳಿ ಜಾಸ್ತಿ ಹಾಕ್ಬೇಕು. ಗಂಜಿ ಊಟಕ್ಕೆಲ್ಲ ಒಳ್ಳೆದಾಗ್ಬೋದು ಅಂತಲ್ಲ? ಗಂಜಿ ಊಟಕ್ಕೆಲ್ಲ ಒಳ್ಳೆದಾಗ್ತದೆ. ಓಕೆ, ಎಸ್. ಹಾಗಾದರೆ ಇದು ಈಗ ಒಂದು 2 ನಿಮಿಷ ಬೇಯಬೇಕಲ್ಲ? ಬೇಯ್ತಿರುವಾಗ ನಾವು ಈಗ ಕಾಯೆಲ್ಲ ರೆಡಿ ಮಾಡ್ಬೇಕಲ್ಲ? ಒಂದು ಅರ್ಧ ಗೇಡಿ ಕಾಯೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು. ಅದು ಸಹ ಜಾಸ್ತಿ ಬೇಕಿದ್ರು ಮಾಡ್ಕೊಳ್ಬೋದು. ನಾನು ಸ್ವಲ್ಪನೇ ಹಾಕಿದ್ದೇನೆ. ಮತ್ತು ಮೆಣಸು ಸಹ ಖಾರ ಕಮ್ಮಿ, ಅದಕ್ಕೆ ಒಂದು ಅರ್ಧ ಹಾಕ್ತೇನೆ. ಸ್ವಲ್ಪ ಉಂಟು ತೆಂಗಿನ ಪುಡಿ. ಓಕೆ, ಅರ್ಧ ಮೆಣಸು ಸಾಕಾಗ್ತದೆ? ಖಾರ ಮಾಡಲಿಕ್ಕೆ ಇಲ್ಲ ಅದು. ಹಾಂ, ಸ್ವಲ್ಪ ಹದ ಇದ್ದಲ್ಲೇ. ಓಕೆ, ಒಂಚೂರು ಹುಳಿ ಹಾಕಿದ್ದೇನೆ. ಮಸ್ತ್ ಮೊಸರು ಹಾಕ್ತಾರಲ್ಲ, ಇದಕ್ಕೇನು ಹುಳಿ ಹಾಕಲ್ಲ? ಹಾಕಬೇಕು ಸ್ವಲ್ಪ. ಇದೊಂಥರ ಗೊಜ್ಜು ಟೈಪ್ ಆಗುತ್ತಾ ಅಂತಲ್ಲ? ನೀವು ಏಕೆ ನೀರು ಸ್ವಲ್ಪ ಹಾಕಿ. ಓಕೆ, ಸಾಕು. ನೀರು ಹಾಕ್ಬೇಕಾ? ಬೇಡ, ಸಾಕಾಗ್ತದಾ? ಆಯ್ತು. ಓಕೆ, ಇವಾಗ ಎಲ್ಲ ಮಿಕ್ಸ್ ಮಾಡುವ. ಆಲ್ಮೋಸ್ಟ್ ಹಸಿಗೆ ಎಲ್ಲ ರೆಡಿಯಾಗಿದೆ. ಇನ್ನು ಮಿಕ್ಸ್ ಮಾಡಲಿಕ್ಕೆ ಮಾತ್ರ ಬಾಕಿ ಮಾಡಲಿಕ್ಕೆ. ಇದು ಮೊಸರಲ್ಲ? ಒಂದು ಕಪ್ಪಿನಷ್ಟು ಮೊಸರು ಬೇಕಾಗ್ತದಾ? ಹಾಂ, ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು. ನೀವು ಎಷ್ಟು ಮಾಡ್ತೀರಿ ಅಷ್ಟು. ಮೊಸರು ಜಾಸ್ತಿ ಹಾಕಿದ್ರೆ ಏನು ತೊಂದರೆ ಇಲ್ಲ. ಓಕೆ, ಉಪ್ಪು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ಹೌದು. ಈಗ ಬೇಯಿಸಿದ್ದನ್ನು ಇದು ಹಾಕ್ತೇನೆ. ನಾವು ಬೇಯಿಸುವಾಗ ಅದಕ್ಕೆ ಉಪ್ಪು ಹಾಕಿದ್ವಾ? ಇದಕ್ಕೆ ಉಪ್ಪು ಹಾಕಲಿಲ್ಲ, ಹುಳಿ ಹಾಕಿದ್ದು ಮಾತ್ರ ಅಲ್ಲ? ಉಪ್ಪು ಹಾಕಬೇಕಿತ್ತಾ ಹೇಗೆ? ಇಲ್ಲ, ಹಾಕ್ಬೇಕಂತ ಇಲ್ಲ. ನಮಗೆ ಈಗ ಬಾಯಿಗೆ ಹೀಗೆ ಸಿಗುವಾಗ ಸ್ವಲ್ಪ ಹಸಿ ಸಿಗೋಲ್ಲ? ಹಸಿ ಸಿಕ್ಕರೆ ಒಳ್ಳೆಯದು. ಹೌದು, ಅದು ಮತ್ತೆ ಸ್ವಲ್ಪ ಹಾಗೆ ಅಲ್ಲ ಇರೋದಕ್ಕೆ ಥರನೇ ಇರೋದಿಲ್ಲ? ಹೌದು. ಓಕೆ, ಈಗ ಸರ್ವ್ ಮಾಡೋದಿಲ್ಲ? ಓಕೆ, ರೆಡಿ ಆಯಿತು. ಹಸಿ ರೆಡಿ ಆಯ್ತಲ್ಲ? ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಬೋದು ನೀವು. ಇದ್ರ ಮೇಲ್ಗಡೆ ಉದ್ದಿನಬೇಳೆ ಮತ್ತು ಸಾಸಿವೆ, ಉದ್ದ ಮೆಣಸು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ಒಗ್ಗರಣೆ ಹಾಕಿದ್ರೆ ಸ್ವಲ್ಪ ಘಮ ಚೆನ್ನಾಗಿರುತ್ತಲ್ಲ? ಚೆನ್ನಾಗಿ ಆಗ್ತದೆ. ಮತ್ತು ಓಕೆ, ಕೆಸು ಬೇಳಿನ ಹಸಿ ರೆಡಿ. ಕೆಸುವಿನ ಬೇಳು ಅಲ್ಲ? ಬೇಳು ಅಂತ ಹೇಳೋದಲ್ಲ? ಕೆಸು ಬೇಳುವಿನ ಹಸಿರು ರೆಡಿ ಆಗಿದೆಲ್ಲ? ಇದು ಗಂಜಿ ಊಟಕ್ಕೆಲ್ಲ ಗಂಜಿ ಊಟಕ್ಕೆ ಅನ್ನದ ಒಟ್ಟಿಗೆ ಗಂಜಿ ಊಟಕ್ಕಿಂತ ಅನ್ನ ಜೊತೆ ಚೆನ್ನಾಗಿರುತ್ತೆ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ? ಓಕೆ, ಗೀತಾ ಅವರು ಸಾಕಾಗಿರುವಂತಹ ಕೆಸು ಬೇಳುವಿನ ಹಸಿರು ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಸ್ಪೆಷಲ್ ಆದಂಥ ಒಂದು ರುಚಿ ಅಂತ ಹೇಳ್ಬೋದು. ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಕೆಸುವಿನ ಕಾಂಡದ ಅಥವಾ ಬೀಳುವಿನ ಹಸಿ ತಯಾರಿಸುವ ವಿಧಾನ. ಮೊದಲು ಬಾಣಲೆಯಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಸಣ್ಣಗೆ ಹೆಚ್ಚಿದ ಕೆಸುವಿನ ಕಾಂಡವನ್ನು ಹುಣಸೆ ಹುಳಿ ಸೇರಿಸಿ ಬೇಯಿಸಿಕೊಳ್ಳಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಒಣಮೆಣಸು, ಹುಣಸೆ ಹುಳಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿದ ಕಾಂಡ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಕೆಸುವಿನ ಬೀಳಿನ ಹಸಿ ತಯಾರು. ಎಸ್ ಮ್ಯಾಮ್, ತಡ ಮಾಡಲಿಕ್ಕಿಲ್ಲ. ನಾವು ಈ ಥರ ಚಿಕನ್ ಮತ್ತು ಈ ಥರ ಎಲ್ಲ ಅಡುಗೆ ಎಲ್ಲ ರೆಡಿ ಆದಾಗ ಟೇಸ್ಟ್ ನೋಡಲಿಕ್ಕೆ ಕಾಯ್ತಾ ಇರೋದಲ್ಲ? ಓಕೆ, ನೀವು ಚಿಕನ್ ಇವತ್ತು ತಿನ್ನೋದಿಲ್ಲಲ್ಲ? ಹಾಗಾದರೆ ಇವತ್ತು ಚಿಕನ್ ಇದು ನಾನು ಮಾತ್ರ ಟೇಸ್ಟ್ ನೋಡಲಿ. ನೀವು ಕೆಸುವಿನ ಹಸಿ ನೋಡಲಿ. ಓಕೆ, ಹಾಗಾದರೆ ಫಸ್ಟ್ ಯಾವ್ದು ಕೆಸು ನೋಡುವ? ಚಿಕನ್ ತಗೊಳ್ಳಿ. ಚಿಕನ್ ನೋಡುವ. ಓಕೆ, ಚಿಕನ್ ತಂದೂರಿ ಅಲ್ಲ? ಸ್ಪೆಷಲ್ ಆಗಿ ಉಂಟು ಮಾತ್ರ ಇದು. ಹಾಂ, ಮಸಾಲೆ ಎಲ್ಲ ಸಾಕವಾಗಿ ಹೋಗ್ತದೆ. ನಾವು ಏನು ಕಬಾಬು ಈ ಥರ ಮಾಡೋದಕ್ಕಿಂತ ಈ ಥರ ಮಾಡಿ ತಿಂದರೆ ಗಮ್ಮತ್ತಿರುತ್ತೆ. ಅದು ನಾನ್ ವೆಜ್ ಪ್ರಿಯರಿಗಂತೂ ಈ ಥರ ನಾವು ತಂದೂರಿ ಮಾಡಿ ತಿಂದರೆ ಉಂಟಲ್ಲ, ಫುಲ್ ಕಾಲ್ ಮಾಡ್ಬೋದು. ಆಯಿಲ್ ಕಮ್ಮಿ ಉಂಟು ಮತ್ತು ಚೆನ್ನಾಗಿದೆ. ಮಸಾಲೆ ಕೂಡ ಎಲ್ಲ ಕಡೆ ಕೋಟಿಂಗ್ ಆಗಿ ಚೆನ್ನಾಗಿ ಬಂದಿದೆ. ಓಕೆ, ಹಾಗಾದರೆ ಈಗ ಕೆಸುವಿನ ಹಸಿ ಅಲ್ಲ? ಓಕೆ, ಕೆಸು ಕೂಡ ಒಟ್ಟಿಗೆ ತಿನ್ನಬೇಕಾ?
ಹಾಂ, ಮೊಸರು ಹಾಗೆ ಹೊಡಿದಂಟು. ನಾವು ನಾರ್ಮಲಾಗಿ ಮೊಸರು ಗೊಜ್ಜು ಮಾಡೋದಕ್ಕಿಂತ ಮೊಸರು ಗೊಜ್ಜಿಗೆ ಟೊಮೆಟೊ ಹಾಕಿ ಮಾಡೋದಕ್ಕಿಂತ ಈ ಥರ ಕೆಸು ಹಾಕಿ ಸ್ಪೆಷಲ್ ಆಗಿ ತಿನ್ಬೋದು. ಟೇಸ್ಟು ನಾರ್ಮಲ್ ನಮಗೆ ಕೆಸುದು ಹೇಗೆ ಟೇಸ್ಟು ಅದೇ ಟೇಸ್ಟು, ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ಲ, ಚೆನ್ನಾಗಿ ಬಂದಿದೆ ಮ್ಯಾಮ್. ನಾರ್ಮಲ್ ಆಗಿ ನಾವು ಈ ಥರ ಮೊಸರು ಈ ಥರ ಎಲ್ಲ ತಿನ್ನೋದಕ್ಕಿಂತ ಹೀಗೆ ಸ್ಪೆಷಲ್ ಆಗಿ ತಿನ್ನೋದು ಟೇಸ್ಟ್ ಕೂಡ ಇರುತ್ತೆ. ಊಟ ಮಾಡಬೇಕು, ಒಳ್ಳೆದಾಗ್ತದೆ. ಓಕೆ, 2 ಡಿಶ್ ಮಾಡಿದರೆ ತಿನ್ನೋದೇ ಅನ್ನದ ಜೊತೆ ತಿನ್ನೋದಲ್ಲ, ಗಂಜಿದಕ್ಕಿಂತ ಅನ್ನಕ್ಕೆ. ಓಕೆ, 2 ಕೂಡ ಚೆನ್ನಾಗಿದೆ, ಟೇಸ್ಟಿಯಾಗಿ ಬಂದಿದೆ. ಅದರಲ್ಲಂತೂ ಚಿಕನ್ ತಂದೂರಿ ಹೇಳಿ ಮಾಡಿಸಿದ್ದು ಎಲ್ಲರಿಗೂ, ನಾನ್ ವೆಜ್ ಪ್ರಿಯರಿಗೆ. ಹೇಗೆ ಅನ್ನಿಸ್ತು 2 ಅಡುಗೆ ಮಾಡಿ? ಒಳ್ಳೆ ಅನ್ನಿಸ್ತಲ್ಲ, ನಮಗೂ ಕೂಡ 2 ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ನಮ್ಮ ಸರುಚಿ ಅಡುಗೆಗೆ ಈ ಒಂದು ಸ್ಪೆಷಲ್ ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಎಸ್, ಗೀತಾ ಅವರು ಸಾಕಾಗಿರುವಂತಹ ಚಿಕನ್ ತಂದೂರಿ ಮತ್ತು ಕೆಸುವಿನ ಹಸಿ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿ ನಡೆಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ಮ್ಯಾನ್ ತೂರ್ದಾನ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.